ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ಇಂದಿನ ತರಗತಿನಲ್ಲಿ 4ನೇ ಪದ್ಯಪಾಠ ಆದಂತಹ ಜನ್ನಕವಿ ರಚಿಸಿರ್ತಕ್ಕಂತಹ ನಿಯತಿಯ ನಾರ್ ಮೀರಿದ ಪರ್ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲಿಗೆ ಕೃತಿಕಾರರ ಪರಿಚಯ. ಈ ಸುಂದರ ಪದ್ಯವನ್ನು ರಚಿಸಿರ್ತಕ್ಕಂತಹ ಕವಿ ಯಾರು? ಜನ್ನ. ಈತನು ಹಾಸನ ಜಿಲ್ಲೆಯ ಹಳೇಬೀಡು ಪ್ರಾಂತದ ಕವಿಯಾಗಿರುವನು. ಇವರ ಕಾಲ ಕ್ರಿಸ್ತಶಕ 1225. ಇವರು ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅಭಿದಾನವನ್ನು ಪಡೆದಿರುವನು. ಈತನ ಕೃತಿಗಳನ್ನು ನೋಡೋದಾದರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕುರ ಮುಂತಾದವು. ಇವನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು ಹಾಗೂ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿರುವನು. ಇವರ ಕಾವ್ಯ ಸಂದೇಶ ಏನು ಹೇಳುತ್ತೆ ಅಂತಂದರೆ ಅಹಿಂಸಾ ತತ್ವವನ್ನು ಈತನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದಂತಹ ಕವಿಯಾಗಿರುವನು. ಮಕ್ಕಳೇ, ಈ ಪ್ರಸ್ತುತ ಪದ್ಯದ ಆಕರ ಗ್ರಂಥ ಯಶೋಧರ ಚರಿತೆ. ಮಕ್ಕಳೇ, ಪ್ರಸ್ತುತ ನಿಯತಿಯ ನಾರ್ ಮೀರಿದ ಪರ್ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಹೊರತಂದಿರುವ ತೆಕ್ಕುಂಜಿ ಗೋಪಾಲಕೃಷ್ಣ ಭಟ್ಟರವರ ಸಂಪಾದನಾ ಗ್ರಂಥ ಜನ್ನಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ. ಈಗ ಪದಗಳ ಅರ್ಥವನ್ನು ನೋಡೋಣ. ಪದಗಳ ಅರ್ಥ: ಅಡಗು, ಮಾಂಸ. ಅಡಗು, ಮಾಂಸ. ಅಭೀತೆಯಾಗು ಅಂದರೆ ಹೆದರದಿರು. ಅಭೀತೆಯಾಗು, ಹೆದರದಿರು. ಅಲರ್ವೋದ, ಹೂ ಬಿಟ್ಟ. ಅಲರ್ವೋದ, ಹೂ ಬಿಟ್ಟ. ಉಯ್, ಒಯ್ಯು ಅಥವಾ ಕರೆದುಕೊಂಡು ಹೋಗು. ಒಯ್ಯು ಅಥವಾ ಕರೆದುಕೊಂಡು ಹೋಗು. ಚರಿಗೆ ಅಂದರೆ ಭಿಕ್ಷಾಟನೆ. ಚರಿಗೆ, ಭಿಕ್ಷಾಟನೆ. ತಳಾರ ಅಂದರೆ ಕಾವಲುಗಾರ. ಕಾವಲುಗಾರ. ನಿಯತಿ ಅಂದರೆ ವಿಧಿ ನಿಯಮ. ನಿಯತಿ, ವಿಧಿ ನಿಯಮ. ಬಳರಿ, ಮಾರಿಯ ಹೆಸರು. ಅಡಿಮಂಚಿಕೆಯೊಳ್ ಅಂದರೆ ಕೆಳಮಂಚ. ಅಡಿಮಂಚಿಕೆಯೊಳ್ ಅಂದರೆ ಕೆಳಮಂಚ. ಅರಿಕೆ, ತಿಳಿವಳಿಕೆ. ಅವಧಾರಿಪುದು ಅಂದರೆ ಗಮನ ಕೊಡುವುದು. ಅವಧಾರಿಪುದು ಅಂದ್ರೇನು? ಗಮನ ಕೊಡುವುದು. ಕುಸುರಿದರಿದ, ಚಿಕ್ಕ ತುಂಡಾಗಿ ಕತ್ತರಿಸಿದ. ತರಕ್ಷು, ಹುಲಿ. ದೊರೆವೆತ್ತು, ಪ್ರಾಪ್ತವಾಗಿ ಅಥವಾ ಒದಗಿ. ನೀರಜ, ತಾವರೆ. ನೀರಜ, ತಾವರೆ. ಮಲಯಾನಿಳಂ, ಮಲಯ ಪರ್ವತದ ಗಾಳಿ. ಮಲಯ ಪರ್ವತದ ಗಾಳಿ. ಹರಿಣ, ಜಿಂಕೆ. ಹರಿಣ, ಜಿಂಕೆ. ಮಾನಳ್, ಬಿಡುವುದಿಲ್ಲ. ಬಿಡುವುದಿಲ್ಲ. ವನಜ, ತಾವರೆ. ವನಜ, ತಾವರೆ. ನೀರಜ, ವನಜ ಇವೆಲ್ಲವೂ ತಾವರೆ ಎನ್ನುವ ಅರ್ಥ ಬರ್ತದೆ. ಅರ್ಚನೆ, ಪೂಜೆ. ಅರ್ಚನೆ, ಪೂಜೆ. ಹಸಾದ ಅಂದರೆ ಪ್ರಸಾದ. ಪ್ರಸಾದ. ಮಕ್ಕಳೇ, ಈಗ ಅಭ್ಯಾಸ. ಆಮೇನ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಮುತ್ತುಗದ ಹೂವುಗಳು ಎಲ್ಲಿ ಉದುರಿ ಬಿದ್ದಿದ್ದವು? ಉತ್ತರ: ಮುತ್ತುಗದ ಹೂವುಗಳು ಮಾವಿನ ಮರದ ಕೆಳಗೆ ಉದುರಿ ಬಿದ್ದಿದ್ದವು. ಎರಡನೇ ಪ್ರಶ್ನೆ: ವನದಲ್ಲಿ ಅರಗಿಳಿಗಳು ಏನೆಂದು ಒಲಿಯುತ್ತಿದ್ದವು? ಉತ್ತರ: ವನದಲ್ಲಿ ಅರಗಿಳಿಗಳು ಇತ್ತ ಅವಧಾರಿಪುದು ಎಂದು ಒಲಿಯುತ್ತಿದ್ದವು. ವನದಲ್ಲಿ ಅರಗಿಳಿಗಳು ಇತ್ತ ಅವಧಾರಿಪುದು ಎಂದು ಒಲಿಯುತ್ತಿದ್ದವು. ಮೂರನೇ ಪ್ರಶ್ನೆ: ಯಾವ ದೇವತೆಯ ಹೆಸರಿನಲ್ಲಿ ಜಾತ್ರೆಯು ನಡೆಯುತ್ತಿತ್ತು? ಉತ್ತರ: ಚಂಡಮಾರಿ ದೇವತೆಯ ಹೆಸರಿನಲ್ಲಿ ಜಾತ್ರೆಯು ನಡೆಯುತ್ತಿತ್ತು. ಯಾವ ದೇವತೆ? ಚಂಡಮಾರಿ. ಚಂಡಮಾರಿ ದೇವತೆಯ ಹೆಸರಿನಲ್ಲಿ ಜಾತ್ರೆಯು ನಡೆಯುತ್ತಿತ್ತು. ನಾಲ್ಕನೇ ಪ್ರಶ್ನೆ: ಮಾರಿದತ್ತನ ಬಳಿ ಇದ್ದ ತಳಾರನ ಹೆಸರೇನು? ಉತ್ತರ: ಮಾರಿದತ್ತನ ಬಳಿ ಇದ್ದ ತಳಾರನ ಹೆಸರು ಚಂಡಕರ್ಮ.
ಏನು ಹೆಸರು ಅವನದು? ಚಂಡಕರ್ಮ. 5ನೇ ಪ್ರಶ್ನೆ, ಚಂಡಕರ್ಮನು ಯಾರನ್ನು ಹಿಡಿದು ತಂದನು? ಉತ್ತರ, ಚಂಡಕರ್ಮನು ಅಭಯರುಚಿ ಅಭಯಮತಿ ಅವರನ್ನು ಹಿಡಿದು ತಂದನು. ಚಂಡಕರ್ಮನು ಅಭಯರುಚಿ ಅಭಯಮತಿ ಅವರನ್ನು ಹಿಡಿದು ತಂದನು. ಮಕ್ಕಳೇ, ಈಗ ಆಮೇಲೆ ನೋಡುವ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಾವಿನ ಮರದಡಿಯಲ್ಲಿ ಉದುರಿದ್ದ ಮುತ್ತುಗದ ಹೂವುಗಳು ಹೇಗೆ ಕಾಣುತ್ತಿದ್ದವು? ಉತ್ತರ, ವಸಂತನ ಆಗಮನಕ್ಕೆ ಶಿಶಿರ ಋತುವನ್ನು ಬಲಿ ಕೊಡಲಾಗಿದೆ ಎಂದು ಕವಿ ಹೇಳುತ್ತಾನೆ. ವಸಂತ ಕಾಲವಾದ್ದರಿಂದ ಮಾವಿನ ಮರದಲ್ಲಿ ಹೂ ಬಿಟ್ಟು ಸುಂದರವಾಗಿ ಕಾಣುತ್ತಿತ್ತು. ಹತ್ತಿರದಲ್ಲಿಯೇ ಇದ್ದ ಮುತ್ತುಗದ ಮರದಲ್ಲಿ ಹೂಗಳು ಅರಳಿದ್ದವು. ಮಾವಿನ ಮರದಡಿಯಲ್ಲಿ ಈ ಹೂವುಗಳು ಬಿದ್ದಿದ್ದವು. ಬಲಿ ಕೊಟ್ಟ ಮೇಲೆ ಎಗರಿದ ರಕ್ತ ಮಾಂಸಗಳು ಸಣ್ಣ ಸಣ್ಣ ತುಣುಕುಗಳ ರೀತಿ ಎಲ್ಲೆಡೆ ಹರಡಿದಂತೆ ಕಾಣುತ್ತಿತ್ತು. ಮಕ್ಕಳೇ, ಈಗ 2ನೇ ಪ್ರಶ್ನೆ, ಮಾರಿದತ್ತ ಹಾಗೂ ಜನರು ಏಕೆ ಒಂದೆಡೆ ಸೇರಿದ್ದರು? ಉತ್ತರ, ರಾಜಪುರವೆಂಬ ನಗರದ ದೊರೆ ಮಾರಿದತ್ತ. ಆ ಊರಿನಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಚೈತ್ರ ಮಾಸದಲ್ಲಿ ದೊರೆ ಮತ್ತು ಪ್ರಜೆಗಳು ಸೇರಿ ಮಾರಿಯನ್ನು ಆರಾಧಿಸಿ ಜಾತ್ರೆ ಮಾಡುತ್ತಿದ್ದರು. ಅದಕ್ಕಾಗಿ ಮಾರಿದತ್ತ ಹಾಗೂ ಜನರು ಒಂದೆಡೆ ಸೇರಿದ್ದರು. ಈಗ 3ನೇ ಪ್ರಶ್ನೆ ನೋಡುವ. ಚಂಡಕರ್ಮನು ಎಂತಹ ಬಲಿಯನ್ನು ಹುಡುಕಿ ಹೊರಟನು? ಉತ್ತರ, ಚಂಡಕರ್ಮನು ಕಿರಿಯ ವಯಸ್ಸಿನ ಶುಭಲಕ್ಷಣದ ಸತ್ಕುಲದಲ್ಲಿ ಹುಟ್ಟಿದ ಮಾನವ ಜೋಡಿಯನ್ನು ಬಲಿ ಕೊಡಲು ಹುಡುಕಿ ಹೊರಟನು. 4ನೇ ಪ್ರಶ್ನೆ, ಅಭಯರುಚಿಯು ಅಭಯಮತಿಗೆ ಏನೆಂದು ಧೈರ್ಯವನ್ನು ಹೇಳಿದನು? ಉತ್ತರ, ಅಭಯರುಚಿಯು ಅಭಯಮತಿಗೆ ಮರಣದ ಸಮಯ ಬಂದರೂ ಧೈರ್ಯವಾಗಿರು. ವಿಧಿನಿಯಮವನ್ನು ಮೀರಿ ನಡೆಯುವುದು ಯಾರಿಗೂ ಸಾಧ್ಯವಿಲ್ಲ. ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಪರೀಶಃ ಜಯವೇ ದೊಡ್ಡ ತಪಸ್ಸು. ಈ ತಪಸ್ಸಿನ ಮುಂದೆ ಬೇರೆ ಕಷ್ಟಗಳು ಲೆಕ್ಕಕ್ಕಿಲ್ಲ. ಈ ತಪಸ್ಸಿಗಿಂತ ಇನ್ನೇನಾದರೂ ಶ್ರೇಷ್ಠವಾದದ್ದು ಇದೆಯೇ ಎಂದು ಧೈರ್ಯ ಹೇಳಿದನು. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಹೀಗಿದೆ ನೋಡಿ. ನಿಯತಿಯನಾರ್ ಮೀರಿದ ಪರ್ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಜನ್ನಕವಿ ಎಷ್ಟು ಸೊಗಸಾಗಿ ವಸಂತ ಆಗಮನವನ್ನು ವರ್ಣಿಸಿದನೋ ಅಲ್ಲಿಂದ ಹಿಡಿದು ನಾವು ಅಭಯರುಚಿಯು ತನ್ನ ತಂಗಿಯನ್ನು ಕುರಿತು ಮರಣದ ಪರಿಸ್ಥಿತಿ ಬಂದರೂ ಹೆದರಬೇಡ, ಧೈರ್ಯವಾಗಿರು ಎಂದು ಧೈರ್ಯ ತುಂಬಿಸುವ ಸಂಗತಿಯನ್ನು ತನಕ ನಾವು ಬರೆಯಬೇಕಾಗಿ ಬರ್ತದೆ. ಉತ್ತರ ಹೀಗಿದೆ ನೋಡಿ. ವಸಂತ ಆಗಮನದ ವರ್ಣನೆಯನ್ನು ಜೀವ ಬಲಿಯ ಹಿನ್ನೆಲೆಗೆ ಪೂರಕವಾಗುವಂತೆ ಜನ್ನಕವಿ ಸೊಗಸಾಗಿ ವಿವರಿಸಿದ್ದಾನೆ. ರಾಜಪುರವೆಂಬ ನಗರದ ದೊರೆ ಮಾರಿದತ್ತ. ಅಲ್ಲೊಂದು ಚಂಡಮಾರಿಯ ದೇವಾಲಯವಿತ್ತು. ಮಾರಿಗೆ ಮಾನವರನ್ನು ಬಲಿ ಕೊಡುವ ಸಿದ್ಧತೆ ನಡೆದಿತ್ತು. ಬಲಿ ಕೊಡುವ ಸ್ಥಳದ ವರ್ಣನೆಯನ್ನು ಕವಿ ಸುಂದರವಾಗಿ ಮಾಡಿದ್ದಾನೆ. ಶಿಶಿರ ಋತುವಿನ ನಂತರ ವಸಂತ ಋತುವಿನ ಆಗಮನವಾಗಿದೆ. ವಸಂತನ ಆಗಮನಕ್ಕೆ ಶಿಶಿರ ಋತುವನ್ನು ಬಲಿ ಕೊಡಲಾಗಿದೆ ಎಂದು ಕವಿ ಹೇಳುವನು. ವಸಂತದ ಕಾಲವಾದ್ದರಿಂದ ಮಾವಿನ ಮರದಲ್ಲಿ ಹೂ ಬಿಟ್ಟು ಸುಂದರವಾಗಿ ಕಾಣುತ್ತಿತ್ತು. ಮಾವಿನ ಹೂವು ಹರಡಿರುವುದು ಬಲಿಪೀಠ ಸಿದ್ಧವಾಗಿದ್ದಂತೆ ಎಂದು ಕವಿಯ ಹೋಲಿಕೆಯಾಗಿದೆ. ಮುತ್ತುಗದ ಮರದಲ್ಲಿರುವ ಮೊಗ್ಗುಗಳು ಮಾವಿನ ಮರದಡಿಯಲ್ಲಿ ಉದುರಿದೆ. ಇದು ಹೇಗೆ ಕಾಣುತ್ತಿತ್ತೆಂದರೆ ಬಲಿ ಕೊಟ್ಟ ಮೇಲೆ ಎಗರಿದ ರಕ್ತ ಮಾಂಸಗಳು ಸಣ್ಣ ಸಣ್ಣ ತುಣುಕುಗಳ ರೀತಿ ಎಲ್ಲೆಡೆ ಚೆಲ್ಲಿದಂತೆ ಹರಡಿದಂತೆ ಕಾಣುತ್ತಿದೆ ಎಂಬುದು ಕವಿಯ ವರ್ಣನೆಯಾಗಿದೆ. ವಸಂತ ಮಾಸವಾದ್ದರಿಂದ ಗಿಳಿಗಳ ಉಲಿಯುವ ಸದ್ದು ಕೇಳಿಸುತ್ತಿತ್ತು. ಕಮಲದ ಹೂವಿನ ಸರೋವರದ ಮೇಲೆ ಮಲಯಾನಿಲ ನಿಧಾನವಾಗಿ ಬೀಸುತ್ತಿತ್ತು. ನಿಧಾನವಾಗಿ ಗಾಳಿ ಬೀಸುವಿಕೆಯನ್ನು ಕವಿ ಕೆಂಡದ ಮೇಲೆ ಮಾಡುವ ದಂಡ ನಮಸ್ಕಾರಕ್ಕೆ ಹೋಲಿಸಿದ್ದಾನೆ. ಇಂತಹ ವಸಂತ ಮಾಸದಲ್ಲಿ ಮಾರಿದತ್ತನು
ಪುರಜನರೊಂದಿಗೆ ಚಂಡಮಾರಿಗೆ ಸಂತೋಷವಾಗಲೆಂದು ಆಕೆಯನ್ನು ಆರಾಧಿಸಿ ಜಾತ್ರೆ ನಡೆಸುತ್ತಿದ್ದನು. ಎಂದಿನಂತೆ ಮಾನವರ ಬಲಿಯಾಗಬೇಕು. ಆದ್ದರಿಂದ ಇಬ್ಬರು ಮನುಷ್ಯರನ್ನು ಕರೆದುಕೊಂಡು ಬರ ಹೇಳಿ ಅವರನ್ನು ಕೊಂದು ಚಂಡಮಾರಿಯ ಪೂಜೆ ಮಾಡಬೇಕಾಗಿದೆ. ಈ ಪದ್ಧತಿಯನ್ನು ಬಿಟ್ಟರೆ ದೇವಿ ಒಪ್ಪುವುದಿಲ್ಲವೆಂದು ರಾಜನಾದ ಮಾರಿದತ್ತನು ತಳಾರ ಚಂಡಕರ್ಮನಿಗೆ ಹೇಳಿದನು. ಹಾಗೂ ಮನುಷ್ಯರ ಬಲಿಯ ನಂತರ ಊರು ಜನರು ಬೇರೆ ಬೇರೆ ಜೀವರಾಶಿಯ ಬಲಿಯನ್ನು ಕೊಡಬೇಕಾಗುತ್ತದೆ. ಆದ್ದರಿಂದ ತಡ ಮಾಡದೆ ಮಾನವ ಜೋಡಿಯನ್ನು ಕರೆತರಲು ಅರಸ ಹೇಳುತ್ತಾನೆ. ತನ್ನ ಸೇವಕರಿಂದ ಕೂಡಲೇ ಈ ಕೆಲಸವನ್ನು ಮಾಡಿಸುತ್ತೇನೆ ಎಂದು ತಳಾರ ಹೇಳುತ್ತಾನೆ. ಕಿರಿಯ ವಯಸ್ಸಿನ ಶುಭ ಲಕ್ಷಣದ ಸತ್ಕುಲದಲ್ಲಿ ಜನಿಸಿದ ಮಾನವ ಜೋಡಿಯನ್ನು ಹುಡುಕಿ ಮಾರಿಗೆ ಬಲಿ ಕೊಡುವ ಕೆಲಸದಲ್ಲಿ ಚಂಡಕರ್ಮ ನಿರತನಾಗುತ್ತಾನೆ. ಸುದತ್ತಾಚಾರ್ಯ ಮುನಿಗಳು ತಮ್ಮ ಶಿಷ್ಯ ಸಮೇತರಾಗಿ ಆ ಊರಿಗೆ ಬರುತ್ತಾರೆ. ಗುರುಗಳ ಚರಣಕ್ಕೆರಗಿ ಶಿಷ್ಯರು ಭಿಕ್ಷೆ ಬೇಡಲು ಹೊರಡುತ್ತಾರೆ. ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಸುದತ್ತಾಚಾರ್ಯರ ಶಿಷ್ಯರೂ ಆದ ಅಭಯರುಚಿ ಅಭಯಮತಿಯು ಭಿಕ್ಷಾಟನೆಗೆ ಹೊರಡುತ್ತಾರೆ. ಆಗ ಕ್ರೂರ ಹುಲಿಯೊಂದು ಪುಟ್ಟ ಜಿಂಕೆಯನ್ನು ಹಿಡಿಯುವಂತೆ ಚಂಡಕರ್ಮನು ಅಭಯರುಚಿ ಹಾಗೂ ಅಭಯಮತಿಯನ್ನು ಬಲಿಕೊಡಲು ಹಿಡಿದೊಯ್ಯುತ್ತಾನೆ. ಅಭಯರುಚಿಯು ತನ್ನ ತಂಗಿಯನ್ನು ಕುರಿತು, ಮರಣದ ಪರಿಸ್ಥಿತಿ ಬಂದರೂ ಧೈರ್ಯವಾಗಿರು, ಎದೆಗುಂದಬೇಡ ಎಂದು ಚಂಡಕರ್ಮನು ಎಳೆದೊಯ್ಯುವಾಗ ಧೈರ್ಯ ಹೇಳಿದನು. ವಿಧಿನಿಯಮವನ್ನು ಮೀರಿ ನಡೆಯುವುದು ಯಾರಿಗೂ ಸಾಧ್ಯವಿಲ್ಲ. ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಪರೀಶಃ ಜಯವೇ ದೊಡ್ಡ ತಪಸ್ಸು. ಈ ತಪಸ್ಸಿನ ಮುಂದೆ ಬೇರಾವ ಕಷ್ಟಗಳು ಲೆಕ್ಕಕ್ಕಿಲ್ಲ. ಈ ತಪಸ್ಸಿಗಿಂತ ಇನ್ನೇನಾದರೂ ಶ್ರೇಷ್ಠವಾದದ್ದು ಇದೆಯೇ ಎಂದು ಅಭಯರುಚಿ ತಂಗಿಗೆ ಸಮಾಧಾನ ಹೇಳುತ್ತಾನೆ. ಮಕ್ಕಳೇ, ಈಗ ಈ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಪೂಜೆಯೊಳೆಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳ್. ಇದರ ಆಯ್ಕೆ ನೋಡುವ. ಈ ವಾಕ್ಯವನ್ನು ಜನ್ನಕವಿ ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ನಿಯತಿಯನಾರ್ ಮೀರಿದ ಪರ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಚೈತ್ರ ಮಾಸದಲ್ಲಿ ನಡೆಯುವ ಜಾತ್ರೆಯಲ್ಲಿ ಚಂಡಮಾರಿಯ ಪೂಜೆಯಾಗಬೇಕು. ಎಂದಿನಂತೆ ಮಾನವರ ಬಲಿಯಾಗಬೇಕು. ಆದ್ದರಿಂದ ಇಬ್ಬರು ಮನುಷ್ಯರನ್ನು ಕರೆದುಕೊಂಡು ಬಂದು ಅವರನ್ನು ಕೊಂದು ಮೊದಲು ಚಂಡಮಾರಿಯ ಪೂಜೆಯನ್ನು ಮಾಡಬೇಕಾಗಿದೆ. ಈ ಪದ್ಧತಿಯನ್ನು ಬಿಟ್ಟರೆ ದೇವಿ ಒಪ್ಪುವುದಿಲ್ಲ ಎಂದು ರಾಜನಾದ ಮಾರಿದತ್ತನು ತಳಾರ ಚಂಡಕರ್ಮನಿಗೆ ಹೇಳುವನು. ಸ್ವಾರಸ್ಯ: ಮಾರಿದತ್ತ ಮಹಾರಾಜನಿಗೆ ಚಂಡಮಾರಿ ದೇವತೆಯ ಮೇಲಿರುವಂತಹ ಶ್ರದ್ಧಾ ಭಕ್ತಿ ಭಾವಗಳು ಹಾಗೂ ದೇವತೆಯ ಪ್ರೀತ್ಯರ್ಥವಾದಂತಹ ಒಪ್ಪು ತಪ್ಪುಗಳನ್ನೆಲ್ಲ ತಿಳಿದು ನಡೆದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಈಗ ಎರಡನೇ ಪ್ರಶ್ನೆ, ತರಕ್ಷ ಪಿಡಿವಂತೆ ಚಂಡಕರ್ಮಂ ಪಿಡಿದಂ. ಇದರ ಆಯ್ಕೆ. ಈ ವಾಕ್ಯವನ್ನು ಜನ್ನಕವಿ ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ನಿಯತಿಯನಾರ್ ಮೀರಿದ ಪರ್ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಸುದತ್ತಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಮಾರಿದತ್ತನ ಪಟ್ಟಣಕ್ಕೆ ಬರುತ್ತಾರೆ. ಗುರುಗಳ ಚರಣಕ್ಕೆರಗಿ ಶಿಷ್ಯರು ಭಿಕ್ಷೆ ಬೇಡಲು ಹೊರಡುತ್ತಾರೆ. ಕಿರಿಯ ವಯಸ್ಸಿನ ಸಹೋದರ ಸಹೋದರಿಯರಾದ ಸುದತ್ತಾಚಾರ್ಯರ ಶಿಷ್ಯರೂ ಆದ ಅಭಯರುಚಿ ಅಭಯಮತಿಯರು ಭಿಕ್ಷಾಟನೆಗೆ ಹೊರಡುತ್ತಾರೆ. ಆಗ ಕ್ರೂರ ಹುಲಿಯೊಂದು ಪುಟ್ಟ ಜಿಂಕೆಯನ್ನು ಹಿಡಿಯುವಂತೆ ಚಂಡಕರ್ಮನು ಅಭಯರುಚಿ ಅಭಯಮತಿಯನ್ನು ಬಲಿ ಕೊಡಲು ಹಿಡಿದೊಯ್ಯುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬರುವುದು. ಇದರ ಸ್ವಾರಸ್ಯ ಹೀಗಿದೆ. ಇಲ್ಲಿ ಚಂಡಕರ್ಮನು ಮುಗ್ಧ ಮಕ್ಕಳನ್ನು ಹಿಡಿಯುವುದನ್ನು ಕ್ರೂರ ಹುಲಿಯೊಂದು ಪುಟ್ಟ ಜಿಂಕೆಗಳನ್ನು ಹಿಡಿಯುವುದಕ್ಕೆ ಹೋಲಿಸಿರುವುದು ಸ್ವಾರಸ್ಯವಾಗಿದೆ. ಈಗ ಮೂರನೇ ಪ್ರಶ್ನೆ, ಅಬೀತೆಯಾಗಲಗೆ ತಾಯೇ ಮರಣದ ದೆಸೆಯೊಳ್. ಇದರ ಆಯ್ಕೆ. ಈ ವಾಕ್ಯವನ್ನು ಜನ್ನಕವಿ ರಚಿಸಿರುವ
ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ನಿಯತಿಯನಾರ್ ಮೀರಿದ ಪರ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಸಂದರ್ಭ: ಚಂಡಕರ್ಮನು ಅಭಯರುಚಿ ಅಭಯಮತಿಯರನ್ನು ಬಲಿ ಕೊಡಲು ಕೊಂಡೊಯ್ಯುತ್ತಾನೆ. ಆಗ ಅಭಯರುಚಿ ತಂಗಿ ಅಭಯಮತಿಗೆ ಧೈರ್ಯ ತುಂಬಿ, ಮರಣದ ಸಮಯ ಬಂದರೂ ಧೈರ್ಯವಾಗಿರು, ಹೆದರಬೇಡ ಎಂದು ಸಮಾಧಾನಪಡಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ತಂಗಿಗೆ ಹೇಳುತ್ತಾನೆ. ಇದರ ಸ್ವಾರಸ್ಯ ಹೀಗಿದೆ: ಅಪಾಯ ಕಾಲದಲ್ಲಿ ಹೆದರದೆ ಹಿಂಜರಿಯದೆ ಅಭಯರುಚಿಯು ತನ್ನ ಸಹೋದರಿಗೆ ಧೈರ್ಯ ತುಂಬಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ. 4ನೇ ಪ್ರಶ್ನೆ: ನಿಯತಿಯನಾರ್ ಮೀರಿದ ಪರ್. ಮಕ್ಕಳೇ, ಇದರ ಆಯ್ಕೆ: ಈ ವಾಕ್ಯವನ್ನು ಜನ್ನಕವಿ ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ನಿಯತಿಯನಾರ್ ಮೀರಿದ ಪರ್ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಸಂದರ್ಭ: ಚಂಡಕರ್ಮನು ಅಭಯರುಚಿ ಅಭಯಮತಿಯರನ್ನು ಬಲಿ ಕೊಡಲು ಕೊಂಡೊಯ್ಯುವಾಗ ಅಭಯರುಚಿ ತಂಗಿಗೆ ಧೈರ್ಯ ತುಂಬುತ್ತಾನೆ. ಸಾಯುವ ಸಮಯ ಬಂದರೂ ಎದೆಗುಂದದೆ ಧೈರ್ಯವಾಗಿರು. ಈಗಾಗಲೇ ನಾವು ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಪರೀಕ್ಷೆಯ ಜಯಕ್ಕಿಂತ ದೊಡ್ಡ ತಪಸ್ಸು ಬೇರಾವ ಕಷ್ಟಗಳೂ ಲೆಕ್ಕಕ್ಕಿಲ್ಲ. ವಿಧಿ ನಿಯಮವನ್ನು ಮೀರಿ ನಡೆಯುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಅಭಯರುಚಿ ತಂಗಿಯಲ್ಲಿ ಧೈರ್ಯ ತುಂಬುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳುವನು. ಇದರ ಸ್ವಾರಸ್ಯ: ಅಭಯರುಚಿಯು ತನ್ನ ತಂಗಿಗೆ ಧೈರ್ಯ ತುಂಬಿ ವಿಧಿ ನಿಯಮವನ್ನು ಯಾರಿಂದಲೂ ಮೀರಲಾಗದು ಎಂಬ ತತ್ವದ ಮಾತನ್ನು ನುಡಿದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ ನೋಡುವ: ಮಾತ್ರೆಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಉತ್ತರ: ಮಾತ್ರೆಗಳಲ್ಲಿ 2 ವಿಧ. ಅವು ಲಘು ಮತ್ತು ಗುರು. ಎರಡನೇ ಪ್ರಶ್ನೆ: ಲಘು ಮತ್ತು ಗುರು ಎಂದರೇನು? ಇದಕ್ಕೆ ಉತ್ತರ: ಲಘು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವುದು. ಲಘು ಅಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವುದು. ಗುರು ಅಂದರೆ ಒಂದಕ್ಕಿಂತ ಹೆಚ್ಚು, ಅಂದರೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವುದು. ಮಕ್ಕಳೇ, ಈಗ 3ನೇ ಪ್ರಶ್ನೆ: ಕಂದ ಪದ್ಯದ ಲಕ್ಷಣವನ್ನು ಬರೆಯಿರಿ ಅಂತ ಕೇಳಿದರೆ, ಮೊದಲಿಗೆ ನಾವು ಕಂದ ಪದ್ಯ ಎಂದರೇನು ಅಂತ ತಿಳಿದುಕೊಳ್ಳುವ. ಕಂದ ಪದ್ಯ ಎಂದರೆ ಮಾತ್ರಾಗಣ ಛಂದಸ್ಸಿಗೆ ಸೇರಿದ ಒಂದು ಪದ್ಯ ಪ್ರಕಾರವಾಗಿದೆ. ಮಾತ್ರಾಗಣ ಎಂದರೇನು? ಮಾತ್ರಾಗಣ ಎಂದರೆ ಕಾಲವನ್ನು ಅಳೆಯುವ ಒಂದು ಮಾನ, ಅಂದರೆ ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸುವುದಕ್ಕೆ ಬೇಕಾಗುವ ಕಾಲ. ಸೊ ಮಕ್ಕಳೇ, ಇದರ ಲಕ್ಷಣಗಳನ್ನು ನೋಡುವ. ಮೊದಲನೇ ಲಕ್ಷಣ: 4 ಪಾದಗಳಿರಬೇಕು. ಪಾದ ಅಂದರೆ ಏನು? ಸಾಲುಗಳು. 4 ಸಾಲುಗಳಿಂದ ಕೂಡಿರಬೇಕು. ಎರಡನೇದು: 1 ಮತ್ತು 3ನೇ ಪಾದಗಳು ಸಮವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. ಮೂರನೆಯ ಲಕ್ಷಣ: 2 ಮತ್ತು 4ನೇ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಹಾಗೂ 4ನೇ ಲಕ್ಷಣ: ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಮಕ್ಕಳೇ, ಕಂದ ಪದ್ಯವನ್ನು ಒಂದು ಸುಂದರ ಉದಾಹರಣೆಯ ಮೂಲಕ ನಾವು ತಿಳಿದುಕೊಳ್ಳುವ. ಉದಾಹರಣೆ ಹೀಗೆ ಉಂಟು: ಕಾವೇರಿಯಿಂದ ಮಾ ಗೋದಾವರಿ ವರ ಮಿರ್ದನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಇದೊಂದು ಹಳೆಗನ್ನಡದ ಪದ್ಯವಾಗಿದೆ. ಇದನ್ನು ಕವಿ ಶ್ರೀ ವಿಜಯ ಅವರು ರಚಿಸಿರ್ತಕ್ಕಂತಹ ಕವಿರಾಜ ಮಾರ್ಗ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳುವ. ಮೊದಲನೇ ಲಕ್ಷಣ ಏನು ಹೇಳುತ್ತೆ ಅಂತಂದರೆ 4 ಪಾದಗಳಿರಬೇಕು. ಪಾದ ಅಂದರೆ ಏನು ಹೇಳಿದ್ದೆ? ಸಾಲು. ಸೊ ಇಲ್ಲಿ ನೀವು ನೋಡಬಹುದು 4 ಸಾಲುಗಳಿಂದ ಕೂಡಿದಂತಹ ಪದ್ಯವಾಗಿದೆ.
ಹಾಗೂ ಎರಡನೆಯ ಲಕ್ಷಣನ ನೋಡೋದಾದರೆ ಏನು ಹೇಳುತ್ತೆ, 1 ಮತ್ತು 3ನೇ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. ಅಂದರೆ ಮೊದಲನೇ ಪಾದ ಮತ್ತು 3ನೇ ಪಾದ, ಮೊದಲನೇದು ಮತ್ತು 3ನೇ ಪಾದಗಳು ಸಮವಾಗಿದ್ದು ಮತ್ತು 4 ಮಾತ್ರೆಗಳ 4 4 4 ಇಲ್ಲಿ ನೋಡಿ 4 4 4 ಮಾತ್ರೆಗಳುಂಟು. ಸೊ ಇಲ್ಲಿ 4 4 4 3 ಸತಿ 4 ಮಾತ್ರೆಗಳನ್ನು ಕೂಡಿದಾಗ ನಮಗೆ 12 ಮಾತ್ರೆಗಳು ಸಿಗ್ತಾ ಉಂಟು. ಹಾಗೆ 3ನೇ ಸಾಲಿನಲ್ಲಿಯೂ ಸಹ 12 ಮಾತ್ರೆಗಳೇ ಉಂಟು. ಹಾಗಾಗಿ ಇದು ಕಂದ ಪದ್ಯ ಅನಿಸಿಕೊಳ್ಳುತ್ತದೆ. ಮತ್ತು 3ನೇ ನಿಯಮ ಏನು ಹೇಳುತ್ತೆ ಅಂತಂದರೆ 2 ಮತ್ತು 4ನೇ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಮಕ್ಕಳೇ, ಹಾಗಾದರೆ 2ನೆಯ ಸಾಲು ಮತ್ತು 4ನೆಯ ಸಾಲುಗಳಲ್ಲಿ ಎಷ್ಟು ಗಣಗಳಿರಬೇಕು? 5 ಗಣಗಳು. ಇಲ್ಲಿ ನೀವು ನೋಡಬಹುದು 4 1 2 3 4 5 ಗಣಗಳುಂಟು. ಸೊ ಇಲ್ಲಿ ಸಹ ಎಷ್ಟು ಮಾತ್ರೆಗಳು? 20 ಮಾತ್ರೆಗಳಿದೆ. ಹಾಗೆ 4ನೇ ಪಾದಗಳಲ್ಲಿ ಸಹ ನಾವು ನೋಡಬಹುದು 20 ಮಾತ್ರೆಗಳುಂಟು. ಹಾಗಾಗಿ ಇದು ಕಂದ ಪದ್ಯ ಅನಿಸಿಕೊಳ್ಳುತ್ತದೆ. ಹಾಗೂ 4ನೇ ನಿಯಮ ಏನು ಹೇಳುತ್ತೆ ಅಂತಂದರೆ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಅಂತಂದರೆ ಪ್ರತಿ ಸಾಲು ಅಥವಾ ಪ್ರತಿ ಚರಣ, ಪ್ರತಿ ಪಾದ ಇವೆಲ್ಲ ಏನಿದೆಯೋ ಪ್ರತಿ ಸಾಲಿನ ಆರಂಭದಲ್ಲಿ ಏನಿರಬೇಕು? ಆದಿಪ್ರಾಸದಿಂದ ಕೂಡಿರಬೇಕು. ಪ್ರಾಸ ಅಂದರೆ ಏನು? ಪ್ರತಿ ಪಾದದ ಆರಂಭದೊಳಗೆ ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಯಾವುದಾದರೂ ಒಂದು ವ್ಯಂಜನ ಪುನರಾವರ್ತನೆಯಾದರೆ ಅದನ್ನು ನಾವು ಪ್ರಾಸಪದ ಅಂತ ಹೇಳ್ತೇವೆ ಅಲ್ವೇ? ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ? ಆದಿಪ್ರಾಸದಿಂದ ಕೂಡಿರಬೇಕು. ಹಾಗಂದರೆ ಆದಿಯಲ್ಲಿ ಅಥವಾ ಆರಂಭದಲ್ಲಿ, ಪ್ರತಿ ಸಾಲಿನ ಆರಂಭದಲ್ಲಿ ನಾವು ನೋಡಬಹುದು ಯಾವುದೋ ಒಂದು ವ್ಯಂಜನ ಪುನರಾವರ್ತನೆ ಆಗ್ತಾ ಉಂಟು. ಹಾಗಾಗಿ ಇದು ಕಂದ ಪದ್ಯ ಅಂತ ಅನಿಸಿಕೊಳ್ಳುತ್ತದೆ. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೇಳಿದರೆ, ಮೊದಲನೇ ಪದ್ಯ ಮಾರಿ ಇಂದ ಹಿಡಿದು ಬನದೊಳ್ ತನಕ. ಸೊ ಹೀಗೆ ಉಂಟು. ಮಾರಿ ಮಲಯಾನಿಳಂ ನವನೀರಜವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪನ್ ಇತ್ತ ಅವಧಾರಿಪುದು ಎಂಬಂತೆ ಇರೆ ಉಲಿದುವ ಅರಗಿಳಿ ಬನದೊಳ್. ಪದ್ಯ ಮತ್ತೊಮ್ಮೆ. ಮಾರಿ ಮಲಯಾನಿಳಂ ನವನೀರಜವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪನ್ ಇತ್ತ ಅವಧಾರಿಪುದು ಎಂಬಂತೆ ಇರೆ ಉಲಿದುವ ಅರಗಿಳಿ ಬನದೊಳ್. ಮಕ್ಕಳೇ, ಈಗ ಎರಡನೇದು ನಿಯತಿಯ ನಾರ್ ಇಂದ ಹಿಡಿದು ಕೋಡೆರಡೊಳವೆ. ಪದ್ಯವನ್ನು ನೋಡುವ. ನಿಯತಿಯ ನಾರ್ ಮೀರಿದ ಪರ್ ಭಯವೇ ಊದೋ ಮುಟ್ಟುದೆಡೆಗೆ ಸೈರಿಸುವುದೇ ಕೇಳ್ ನಯವಿದೆ ಪೆತ್ತ ಪರಿಶಹ ಜಯಮೇ ತಪಂ ತಪಕ್ಕೆ ಬೇರ್ ಕೋಡೆರೆಡು ಒಳವೆ. ಮಕ್ಕಳೇ, ಮತ್ತೊಮ್ಮೆ. ನಿಯತಿಯ ನಾರ್ ಮೀರಿದ ಪರ್ ಭಯವೇ ಊದೋ ಮುಟ್ಟುದೆಡೆಗೆ ಸೈರಿಸುವುದೇ ಕೇಳ್ ನಯವಿದೆ ಪೆತ್ತ ಪರಿಶಹ ಜಯಮೇ ತಪಂ ತಪಕ್ಕೆ ಬೇರ್ ಕೋಡೆರೆಡು ಒಳವೆ. ಮಕ್ಕಳೇ, ಈಗ ಈ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೆಯದನ್ನು ನೋಡೋಣ. ನಿಂದು ನರಪತಿ ತಳಾರಂಗೆ ಅಂದಂ ನೀನ್ ಬರಿಸು ಮನುಜಯುಗಮಂ ಮುನ್ನಂ. ಮತ್ತೊಮ್ಮೆ. ನಿಂದು ನರಪತಿ ತಳಾರಂಗೆ ಅಂದಂ ನೀನ್ ಬರಿಸು ಮನುಜಯುಗಮಂ ಮುನ್ನಂ. ಮಕ್ಕಳೇ, ಪ್ರಸ್ತಾರವನ್ನು ಸುಲಭವಾಗಿ ಹಾಕಬಹುದು. ಹೇಗೆ ಅಂತಂದರೆ, ಒಂದು ಮಾತ್ರ ಕಾಲ ಅಂದರೆ ಹ್ರಸ್ವ ಸ್ವರ ಆದಂತಹ ಅ ಇ ಉ ರು ಎ ಓ ಇಂತಹ ಅಕ್ಷರಗಳಿಗೆ ನಾವು ಲಘುವನ್ನು ಹಾಕ್ತೀವಿ. ಹಾಗೂ 2 ಮಾತ್ರ ಕಾಲ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಗುರು ಹಾಕ್ತೇವೆ. ಅಂದರೆ ಆ ಇ ಉ ಎ ಐ ಔ ಹಾಗೂ ಅಂ ಅಹ. ಹಾಗಾದರೆ ಸಂಧ್ಯಾಕ್ಷರಗಳಿಗೆ ಸಹ ನಾವು ಗುರುವನ್ನೇ ಹಾಕ್ತೀವಿ. ಇನ್ನೊಮ್ಮೆ ಹೇಳ್ತೇನೆ, ದೀರ್ಘಾಕ್ಷರಗಳಾದಂತಹ ಅಕ್ಷರಗಳಿಗೆ ಹಾಗೂ ಸಂಧ್ಯಾಕ್ಷರಗಳು ಐ ಮತ್ತು ಔ ಹಾಗೂ ಅನುಸ್ವಾರ ವಿಸರ್ಗ ಇರ್ತಕ್ಕಂತಹ ಅಕ್ಷರಗಳಿಗೆ ನಾವು
ಗುರುವನ್ನು ಹಾಕ್ತೇವೆ. ಹಾಗೂ ಮಕ್ಕಳೇ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಿರುತ್ತೋ ಅದಕ್ಕೂ ಸಹ ನಾವು ಗುರುವನ್ನು ಹಾಕ್ತೇವೆ. ಹಾಗೂ ಅರ್ಕಾವತ್ತು ಇರ್ತಕ್ಕಂತಹ ಅಕ್ಷರಗಳಿಗೆ ಸಹ ನಾವು ಗುರುವನ್ನೇ ಹಾಕ್ತೇವೆ ಮಕ್ಕಳೇ. ಹಾಗೂ ಲಘುವನ್ನು ನಾವು ಯು ಆಕಾರದಲ್ಲಿ ಬರ್ತಕ್ಕಂಥದ್ದು, ಅದರ ಬೆಲೆ 1. ಗುರುವನ್ನು ನಾವು ಮೈನಸ್ ಅನ್ನುವ ಆಕಾರದಲ್ಲಿ ಬರಿತೇವೆ, ಹಾಗೂ ಅದರ ಬೆಲೆಯನ್ನು ನೋಡೋದಾದರೆ 2. ಈಗ ಎರಡನೇ ಪದ್ಯ. ತಡವಾದಪ್ಪುದು ಪೌರರ್ ಕುಡವೇಳ್ಪುದು ಹಲವು ಜೀವರಾಶಿಯ ಬಲಿಯಂ. ಮತ್ತೊಮ್ಮೆ, ತಡವಾದಪ್ಪುದು ಪೌರರ್ ಕುಡವೇಳ್ಪುದು ಹಲವು ಜೀವರಾಶಿಯ ಬಲಿಯಂ. ಇದಕ್ಕೆ ಪ್ರಸ್ತಾರ ನೋಡುವ ಮಕ್ಕಳೇ. ಥ ಡ ಎಲ್ಲವೂ ಹ್ರಸ್ವಾಕ್ಷರಗಳುಂಟು, ಹಾಗಾಗಿ ಲಘುವನ್ನು ಹಾಕಿದ್ದೇವೆ. ಹಾಗೂ ವ ಇಲ್ಲಿ 2 ಮಾತ್ರ ಕಾಲ, ಆದ್ದರಿಂದ ಇಲ್ಲಿ ಗುರು. ಮತ್ತು ದಾಗೆ ನಾವು ಲಘುವನ್ನು ಹಾಕ್ತಾ ಇಲ್ಲ, ಏಕೆ ಅಂತಂದರೆ ಇಲ್ಲಿ ಒತ್ತಕ್ಷರ ಉಂಟು. ಪೂಗೆ ಒತ್ತುಂಟು, ಆದ್ದರಿಂದ ಹಿಂದಿನ ಅಕ್ಷರ ಏನಾಗ್ತದೆ, ಗುರು ಆಗ್ತದೆ. ಹಾಗೂ ಇಲ್ಲಿ ನೋಡಬಹುದು ಪ ಮತ್ತು ದು, ಇದು 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥದ್ದು, ಆದ್ದರಿಂದ ಇದು ಸಹ ಲಘು. ಪೌರರ್, ಪೌಗೆ ಪ ಪ್ಲಸ್ ಔ, ಸೊ ಹಾಗಾಗಿ ಔ ಅನ್ನೋದು ಗುರು ಆಗ್ತದೆ. ಸೊ ಇಲ್ಲಿ ಗುರು ಬರುತ್ತೆ. ಮತ್ತು ಹ್ರಸ್ವಾಕ್ಷರ ಆಗಿದೆ, ಇದಕ್ಕೆ ನಾವು ಲಘು ಹಾಕುವುದಿಲ್ಲ, ಯಾಕಂತಂದರೆ ಮುಂದಿನ ಅಕ್ಷರ ರ ಇದೆ. ಸೊ ನ ಹಿಂದಿನ ಅಕ್ಷರ ಸಹ ನಾವು ಗುರು. 2 + 2 ಸೇರಿ 4 ಮಾತ್ರೆಗಳಾಗ್ತಾ ಉಂಟು. ಎರಡನೇ ಸಾಲು ಕುಡುವೆ, ಕು ಡು ಇವೆಲ್ಲವೂ ಏಕಮಾತ್ರದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥದ್ದು, ಆದ್ದರಿಂದ ಇದು ಲಘು. ವೇ ಇದು ದೀರ್ಘಾಕ್ಷರ, ಸೊ ಹಾಗಾಗಿ ಗುರು. ಪುದು, ಪು ಲಘು ಆಗುತ್ತೆ. ದು ಪ್ಲಸ್ ಉ, ದು ಇದು ಹ್ರಸ್ವಾಕ್ಷರ ಇರೋದ್ರಿಂದ ಲಘು. ಹ ಲ ಎರಡಕ್ಕೂ ಹ್ರಸ್ವಾಕ್ಷರ ಉಂಟು, ಹಾಗಾಗಿ ಲಘು. ವು ಲಘು. ಜಿ ಗುರು. ವ ಲಘು. ರಾ ಗುರು. ಶಿ ಲಘು. ಯ ಲಘು. ಬ ಲಘು. ಲಿ ಲಘು. ಯಂ ಇಲ್ಲಿ ಅನುಸ್ವಾರ ಇರೋದ್ರಿಂದ ಹಿಂದಿನ ಅಕ್ಷರ ಗುರು. ಇದು ಕಂದ ಪದ್ಯ ಆಗುತ್ತದೆ. ಸೊ ಮಕ್ಕಳೇ, ಇಲ್ಲಿಗೆ 4ನೇ ಪದ್ಯಪಾಠ ಆದಂತಹ ನಿಯತಿಯನ್ನು ಮೀರಿದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಮಸ್ಕಾರ.